ಎಸ್. ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ. ಓಕೆ, ಗುಹ್ಯ ಅಂದರೆ ತುಂಬ ಕಾನ್ಫಿಡೆನ್ಷಿಯಲ್. ಹಾಗಾಗಿ ಈಗ ರಾಜವಿದ್ಯೆಯನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಗುಹ್ಯತರವಾದ ಜ್ಞಾನವನ್ನು ಹೇಳ್ತಾನೆ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಸೂಯವೇ ಜ್ಞಾನಂ ವಿಜ್ಞಾನಂ ಸಹಿತ ಯಜ್ಞಾತ್ವಾ ಮೋಕ್ಷಂ ಅಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದ ಎಂದು ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ನೋಡಿ, ಇಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ನಿನಗೆ ನಾನು ಯಾಕೆ ಹೇಳ್ತಿದ್ದೇನೆ ಈ ವಿದ್ಯೆಯನ್ನು? ಯಾಕೆಂದ್ರೆ ನಿನ್ನಲ್ಲಿ ಅಸೂಯೆ ಇಲ್ಲ. ಈಗ ಧೃತರಾಷ್ಟ್ರ ಹತ್ರ ಅಸೂಯೆ ಇತ್ತು ಪಾಂಡವರ ಮೇಲೆ. ಯಾರತ್ರ ಅಸೂಯೆ ಉಂಟು ಅಲ್ಲಿ ಕೃಷ್ಣ ಇರುವುದಿಲ್ಲ. ನೋಡಿ, ಮತ್ತೆ ಇಲ್ಲಿ ಆಚಾರ್ಯ ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಒಂದು ಧೃತರಾಷ್ಟ್ರ ಇದ್ದ, ಕಲಿಯುಗದಲ್ಲಿ ಎಲ್ಲ ಮನೆಯಲ್ಲಿ ಧೃತರಾಷ್ಟ್ರ ಇದ್ದಾರೆ, ಎಲ್ಲರಿಗೂ ಅಸೂಯೆ ಉಂಟು. ಹಾಗಾಗಿ ಅಸೂಯೆ ಹೋಗ್ಬೇಕು. ಅಸೂಯೆ ಇದ್ದು ನಮಗೆ ಕೃಷ್ಣ ಸಿಗುವುದಿಲ್ಲ, ಅಸೂಯೆ ಹೋಗ್ಲೇಬೇಕು. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುದು, ಅರ್ಜುನ ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದ್ದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ನಾನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಈ ರಾಜವಿದ್ಯನಿಗೆ ಹೇಳಿಕೊಡ್ತಾ ಇದ್ದೇನೆ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ದರಿಂದ ಅವರು ಈ ಐಹಿಕ ಜಗತ್ತಿನ ಜನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಅಂದ್ರೆ ಈಗ ನೋಡಿ, ನೀವೆಲ್ಲ ಶ್ರದ್ಧೆಯನ್ನು ಇಟ್ಟು ಬಂದಿದ್ದೀರಿ. ಆದ್ರೆ ಕೃಷ್ಣ ಅಂತ ಹೇಳುದು ಅಂದ್ರೆ, ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಕೃಷ್ಣ ಸಿಗುವುದಿಲ್ಲ, ಇದರಲ್ಲಿ ಡೌಟೇ ಇಲ್ಲ. ಇದು ಶ್ರದ್ಧೆ ಇದ್ದವರಿಗೆ ಮಾತ್ರ. ನೋಡಿ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು ಕೃಷ್ಣ ಹೇಳಿದ್ದಾನೆ. ಆದುದರಿಂದ ಅವರು ಐಹಿಕ ಜಗತ್ತಿನಲ್ಲಿ ಜನನ ಮರಣ ಮಾರ್ಗಕ್ಕೆ ಹಿಂದಿರುಗುವರು. ಮತ್ತೆ ಹುಟ್ಟು ಸಾವು ಈ ರೀತಿ ಅವರಿಗೆ ಆಗ್ತದೆ. ಆದ್ರೆ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೃಷ್ಣನ ಅರ್ಥ ಮಾಡ್ಬೇಕಿದ್ರೆ ಆ ಶ್ರದ್ಧೆ ಬೇಕು. ಈಗ ಭಕ್ತಿದು ಆ ಪ್ರೊಸೆಸ್ ಅಲ್ಲಿ ಫಸ್ಟ್ ಬರುವಂತದ್ದು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಅದ ಮೇಲೆ ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಶ್ರದ್ಧೆಯು ಮೈನ್. ಹಾಗಾಗಿ ಎಲ್ಲಿ ತನಕ ನಮಗೆ ಶ್ರದ್ಧೆ ಇಲ್ಲವೋ ನಮಗೆ ಕೃಷ್ಣ ಸಿಗುವುದಿಲ್ಲ. ನಾವು ಶ್ರದ್ಧೆ ಇಟ್ಟಿಗೆ ಆಚಾರ್ಯ ಹೇಳ್ತಾರೆ ಅಂತಂದ್ರೆ, ಶ್ರದ್ಧೆ ವಿಷಯದಲ್ಲಿ ಹೇಳ್ತಾರೆ, ಈಗ ನಾವು ಸೆಲೂನ್ಗೆ ಹೋಗ್ತೇವೆ,
ಅಲ್ಲಿ ನಾವು ಅವನ ಹತ್ರ ಶ್ರದ್ಧೆ ಇಟ್ಟು ಕೂತ್ಕೊಳ್ಳೋದು. ತಲೆಗೆ ಕೊಡ್ತೇವೆ ನಾವು ಕಟ್ ಮಾಡ್ಲಿಕ್ಕೆ. ಯಾವ್ದು ತಲೆ ಕೊಡುದು ಅಂದ್ರೆ ಹೇರ್ ಕಟ್ ಮಾಡ್ಲಿಕ್ಕೆ. ಅವನ ಹತ್ರ ಇದು ಕೂಡ ಇರ್ತದೆ ಅಂತ ಹೇಳುದು, ಬ್ಲೇಡ್ ಇರ್ತದೆ, ಮತ್ತೆ ಕತ್ತಿರಿ ಇರ್ತದೆ. ನಾವು ಶ್ರದ್ಧೆ ಇಟ್ಟು ಅವನಿಗೆ ಕೊಡುದು, ಅವ ಏನು ಮಾಡುದಿಲ್ಲ ಅಂತ. ಅವನಿಗೆ ಎಂತ ಬೇಕಿದ್ದು ಮಾಡ್ಬೋದು. ಅದೇ ರೀತಿ ನಾವು ಎಲ್ಲ ಕಡೆಯಲ್ಲಿ, ಈಗ ತರಕಾರಿ ಅಂಗಡಿ ಹೋಗ್ತೇವೆ, ಸಾಮಾನು ತರ್ತೇವೆ, ಎಲ್ಲ ಕಡೆ ನಾವು ಶ್ರದ್ಧೆ ಇಡ್ತೇವೆ. ಅವರಿಗೆ ನಮ್ಗೆ ಎಂತಾದ್ರೂ ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ಬೋದು. ಎಲ್ಲ ಕಡೆಯಲ್ಲಿ ನಾವು ಶ್ರದ್ಧೆ ಇಡ್ತೇವೆ, ಆದ್ರೆ ಕೃಷ್ಣನಲ್ಲಿ ಶ್ರದ್ಧೆ ಇಡುವುದಿಲ್ಲ. ಇದೇ ಒಂದು ಎಂತ ಹೇಳುದು, ನಮ್ಮ ವೀಕ್ನೆಸ್. ಉಳಿದ ಎಲ್ಲ ಕಡೆ ನಮ್ಮ ಶ್ರದ್ಧೆ ಉಂಟು, ಕೃಷ್ಣನಲ್ಲಿ ಶ್ರದ್ಧೆ. ಎಲ್ಲಿ ಶ್ರದ್ಧೆ ಇಡಬೇಕು ಅಲ್ಲಿ ಶ್ರದ್ಧೆ ಇಲ್ಲ, ಉಳಿದ ಎಲ್ಲ ಕಡೆ ಶ್ರದ್ಧೆ ಉಂಟು. ಹಾಗೆ ಆಚಾರ್ಯ ಹೇಳ್ತಾರೆ, ಇಲ್ಲಿ ಕೂಡ ನಾವು ಶ್ರದ್ಧೆ ಇಡಬೇಕು. ನೀವು ಶ್ರದ್ಧೆ ಇಟ್ಟು ಇಲ್ಲಿ ಬಂದಿದ್ದೀರಿ. ಎಸ್, ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಕೃಷ್ಣ ಹೇಗೆ ಅಂದ್ರೆ ಅವ್ಯಕ್ತ, ಕಾಣುವ ಇದರಲ್ಲಿ ಇಲ್ಲ, ಅವ್ಯಕ್ತ ಇದರಲ್ಲಿದ್ದಾನೆ. ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಆದರೂ ಸೃಷ್ಟಿಯಾದರೆಲ್ಲ ನನ್ನನ್ನೇ ಆಧರಿಸಿದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಕೃಷ್ಣನೇ ಸೃಷ್ಟಿಯ ಮೂಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಎಲ್ಲವೂ ಕೃಷ್ಣನಲ್ಲಿ ಉಂಟು. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಅದು ಕೊನೆಗೆ ನಾಶವಾಗುತ್ತದೆ. ನೋಡಿ, ಎಲ್ಲವೂ ಆಗುವುದು ಕೃಷ್ಣನ ಸಂಕಲ್ಪದಿಂದ. ನಮ್ಮ ಪ್ರಭುಪಾದ ಅವರು ಅವರ ದೇಹ ತ್ಯಾಗ ಮಾಡುವಾಗ ಲಾಸ್ಟ್ ಅವ್ರು ಮಾತಾಡಿದ್ರು. ಎಲ್ಲ ಅವ್ರ ಶಿಷ್ಯರು ಸುತ್ತ ಇದ್ರು, ಅವರೆಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಪ್ರಭುಪಾದ ಹೇಳ್ತಾರೆ, ಎಲ್ಲವೂ ನಡೆಯುವುದು ದೇವರ ಇಚ್ಛೆಯಿಂದ. ಅವ್ರು ಹೇಳ್ತಾರೆ, ಲಾಸ್ಟ್ ಅವ್ರು ಹೇಳುದು ಎಲ್ಲವೂ ನಡೆಯುವುದು ದೇವರ ಇಚ್ಛೆಯಿಂದ. ಇದು ಶುದ್ಧ ಭಕ್ತರಿಗೆ ಗೊತ್ತಾಗ್ತದೆ, ಅದು ನಮ್ಗೆ ಅದು ಗೊತ್ತಾಗುದಿಲ್ಲ ಅಷ್ಟೇ. ಶುದ್ಧ ಭಕ್ತರ ಮತ್ತು ನಮ್ಗೆ ಇರೋ ವ್ಯತ್ಯಾಸ ಎಂತಂದ್ರೆ, ಅವರಿಗೆ ಪ್ರತಿ ಕ್ಷಣ ಗೊತ್ತಾಗ್ತದೆ ಅಂದ್ರೆ ಎಲ್ಲವೂ ಕೃಷ್ಣನ ಇಚ್ಛೆಯಿಂದ ನಡೆಯುವುದು ಅಂತ. ಇಲ್ಲಿ ಕೃಷ್ಣ ಹೇಳುದು ನೋಡಿ, ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗ್ತದೆ. ಆದ್ರೆ ನಮಗೆ ಇದು ಅರ್ಥ ಆಗುದಿಲ್ಲ. ನಾವೆಂತ ಎಣಿಸ್ತೇವೆ, ಇದು ನಾವು ದೇವರಿಗೆ ಕ್ರೆಡಿಟ್ ಕೊಡುವುದಿಲ್ಲ, ಕೃಷ್ಣನಿಗೆ ಕ್ರೆಡಿಟ್ ಕೊಡುವುದಿಲ್ಲ. ಧನಂಜಯನೇ, ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಯಾವುದೇ ಇದು ಕೃಷ್ಣನನ್ನು ಬಂಧಿಸುವುದಿಲ್ಲ, ಇದನ್ನು ನಾವು ತಿಳಿಬೇಕು. ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತೆ ನಾಶವಾಗುತ್ತದೆ. ನೋಡಿ, ಈ ನಿರಾಕಾರವಾದಿಗಳು ಮತ್ತೆ ಮಾಯವಾದಿಗಳು ಹೇಳುದು ಕೃಷ್ಣನಿಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅವರು ಕೃಷ್ಣ ಅಂದ್ರೆ ಇಲ್ಲ ಅಂತೆ. ಅವ್ರು ಹೇಳುದು ಎಂತ ಅಂದ್ರೆ, ಈ ಪ್ರಕೃತಿ ಎಲ್ಲವೂ ಪ್ರಕೃತಿಯಿಂದ ಆಗುವುದು, ಅದಕ್ಕೆ ರೂಪವಿಲ್ಲ, ಎಲ್ಲವೂ ಪ್ರಕೃತಿ. ಆದ್ರೆ ಇಲ್ಲಿ ಕೃಷ್ಣ ಎಂತ ಹೇಳ್ತಿದ್ದಾನೆ, ಈ ಶ್ಲೋಕವನ್ನು ನಾವು ಅವರಿಗೆ ಹೇಳ್ಬೇಕು. ಈ ಶ್ಲೋಕದಲ್ಲಿ ಕೃಷ್ಣ ಎಂತ ಹೇಳುದು ಅಂದ್ರೆ, ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿ ಕೂಡ ಕೃಷ್ಣನ ಶಕ್ತಿ, ಇದು ನಾವು ತಿಳಿಬೇಕು. ಎಲ್ಲಾ ಚರಚರ ವಸ್ತುಗಳು ನನ್ನ ಅಪ್ಪಣೆಯಂತೆ, ಕೃಷ್ಣನ ಅಪ್ಪಣೆಯಂತೆ ಪ್ರಕೃತಿ ಕೆಲಸ ಮಾಡುದು, ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತೆ ನಾಶವಾಗುತ್ತದೆ. ನೋಡಿ, ಎಂತಂದ್ರೆ ಇವರೆಲ್ಲ ಎಲ್ಲಿಂದ ಇದನ್ನು ಹೇಳ್ತಾರೆ ನಮ್ಗೆ ಅರ್ಥ ಆಗುದಿಲ್ಲ. ಎಲ್ಲವೂ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಉಂಟು, ಆದ್ರೂ ಕೂಡ ಉಲ್ಟಾ ಹೇಳ್ತಾರೆ. ಎಲ್ಲ ತಪ್ಪು ಹೇಳುದು.
ಎಸ್. ಅವಜಾನಾಂತಿ ಮಾಮೂಢ ಮಾನುಷಿಂ ತನುಂ ಆಶ್ರಿತ ಪರಂ ಭಾವಂ ಅಜಾನಾಥೋ ಮಮಾಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ನೋಡಿ, ಇದು ನೆಕ್ಸ್ಟ್ ಶ್ಲೋಕ. ಅವರಿಗೆ ಯಾರು ಅರ್ಥ ಮಾಡುವುದಿಲ್ಲ ಅವರಿಗೆ ಈ ಶ್ಲೋಕ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ತಮಾಷೆ ಮಾಡ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ಕೃಷ್ಣನ ಅವನ ದಿವ್ಯ ಪ್ರಕೃತಿ ಅವರಿಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ಅವರು ಈ ರೀತಿ ಮಾತಾಡ್ತಾರೆ. ಮೋಘಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ನೋಡಿ, ಯಾರು ಇದು ಕೃಷ್ಣ ಇಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಎಂತ ಆಗ್ತದೆ ಮತ್ತೆ ಆಕರ್ಷಣೆ? ಈ ರಾಕ್ಷಸಿ ಮತ್ತೆ ನಾಸ್ತಿಕ ಅಭಿಪ್ರಾಯಗಳು ಅವರಿಗೆ ಆಕರ್ಷಣೆ ಆಗ್ತದೆ. ರಾಕ್ಷಸ ಸ್ವಭಾವದವರು ಎಂತಾದ್ರು ಹೇಳಿದ್ರೆ ಅದು ಸರಿ. ಈ ನಾಸ್ತಿಕ ಯಾರು ದೊಡ್ಡ ದೊಡ್ಡ ವಿಜ್ಞಾನಿಗಳು, ಯಾರು ದೇವರು ನಂಬುದಿಲ್ಲ ಅವರು, ಮತ್ತೆ ಕೆಲವು ರಾಜಕಾರಣಿಗಳು ಕೂಡ ಇದ್ದಾರೆ ದೇವರು ನಂಬದ, ಅವರು ಎಂತಾದ್ರು ಹೇಳಿದ್ರೆ ಅದು ಸರಿ ಅಂತ ಆಗ್ತದೆ. ಮತ್ತೆ ಅವರು ಅವರ ಹಿಂದೆ ಹೋಗ್ತಾರೆ. ಇದೀಗ ದಿಗ್ಭ್ರಮೆಯಾದವರನ್ನು ರಾಕ್ಷಸ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತದೆ. ಮತ್ತೆ ಅವರಿಂದ ಆ ಮುಕ್ತಿಯ ಭರವಸೆ, ಅವರಿಗೆ ಮುಕ್ತಿ ಬೇಕು, ಅದು ಕೂಡ ಸಿಗುವುದಿಲ್ಲ. ಯಾಕೆಂದ್ರೆ ಹಿರಣ್ಯಕಶಿಪಿಗೆ ಕೂಡ ಬೇಕಿತ್ತು, ಕಂಸನಿಗೆ ಕೂಡ ಬೇಕಿತ್ತು, ರಾವಣನಿಗೆ ಕೂಡ ಬೇಕಿತ್ತು. ಅವರ ಫಲಾಪೇಕ್ಷ ಕರ್ಮಗಳು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತದೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ. ನೋಡಿ, ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮಪುರುಷನೆಂದು ಗೊತ್ತು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ನೋಡಿ, ಇಲ್ಲಿ ಆಚಾರ್ಯರು ಮಹಾತ್ಮ ಅಂತ ಉಂಟು. ಮಹಾತ್ಮ ಅಂದ್ರೆ ಶುದ್ಧ ಭಕ್ತರಿಗೆ ಮಾತ್ರ ಯೂಸ್ ಮಾಡಬೇಕು. ಈಗ ಎಂತಾಗಿದೆ ಕಲಿಯುಗದಲ್ಲಿ, ನಾವೆಲ್ಲರಿಗೂ ಕೊಡ್ತೇವೆ ಮಹಾತ್ಮ. ಯಾರು ಶುದ್ಧ ಭಕ್ತಿಯಲ್ಲಿದ್ದಾರೆ ಅವರಿಗೆ ಮಾತ್ರ ನಾವು ಮಹಾತ್ಮ ಅಂತ ಹೇಳಬೇಕು. ಹೀಗೆ ಇಲ್ಲಿ ಕೃಷ್ಣ ಅಂತ ಹೇಳುದಂದ್ರೆ, ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು, ಇಂಥ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರ್ತಾರೆ. ನೋಡಿ, ಎರಡು ರಕ್ಷಣೆ ಉಂಟು, ಒಂದು ಯೋಗಮಾಯ ಮತ್ತೆ ಮಹಾಮಾಯ. ಯೋಗಮಾಯ ಅಂದ್ರೆ ಆ ಕೃಷ್ಣನ ಕಂಟ್ರೋಲ್ ಟೋಟಲ್. ಮಹಾಮಾಯ ಅಂದ್ರೆ ದೇವಿ, ಈ ಪ್ರಕೃತಿಗೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಮಹಾಮಾಯ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಆದ್ರೆ ಮಹಾತ್ಮರು ಯೋಗಮಾಯ ಕಂಟ್ರೋಲ್ ಅಲ್ಲಿ, ಟೋಟಲಿ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇರ್ತಾರೆ. ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ, ಕೃಷ್ಣನ ರಕ್ಷಣೆಯಲ್ಲಿ ಇರ್ತಾರೆ. ಅವರಿಗೆ ನಾನು ಮೂಲನು, ಅವರಿಗೆ ತಿಳಿತದೆ ಕೃಷ್ಣ ಮೂಲ ಅಂತ ಎಲ್ಲದರೂ. ಅವ್ಯಯನು ಆದ ದೇವತಾ ಪರಮಪುರುಷನೆಂದು ಗೊತ್ತು. ಆದ್ರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ಮತ್ತೆ ಎಂತ ಮಾಡ್ತಾರೆ ನಿರತರಾಗಿ? ಸತತಂ ಕೀರ್ತಯಂತೋ ಮಾಂ ಯತತಂಶ್ಚ ದೃಢಾವೃತ ನಮಸ್ಯಂಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಸತತವಾಗಿ ಕೀರ್ತನೆ. ನೋಡಿ, ಶುದ್ಧ ಭಕ್ತರು ಹೇಗಂದ್ರೆ ಸತತವಾಗಿ ಕೀರ್ತನೆ. ನಮ್ಗೆ ಆಗುದಿಲ್ಲ. ನಮ್ಗೆ ಒಂದು 10 ನಿಮಿಷ ಕೀರ್ತನೆ ಮಾಡಿದ್ರೆ ನಮಗೆ ಇಂದ್ರಿಯ ಸುಖ ನಮ್ಮನ್ನು ಡಿಸ್ಟರ್ಬ್ ಮಾಡ್ತದೆ. ನಮಗೆ ಇಂದ್ರಿಯ ಸುಖ ಮಾಡ್ಬೇಕಂತ ಆಗ್ತದೆ. ಇದು ನಮ್ಮ ಕಂಡೀಷನ್. ಆದ್ರೆ ಶುದ್ಧ ಭಕ್ತರು ಸದಾ ಸತತ ಕೀರ್ತಯಂತ ಮಾಂ, ಯಾವಾಗಲೂ ಕೀರ್ತನೆ, ಕೃಷ್ಣನ ಕೀರ್ತನೆ ಮಾಡುತ್ತಾ ದೃಢ ಸಂಕಲ್ಪದಿಂದ. ನಾವು ದ್ವಂದ್ವದಲ್ಲಿದ್ದೇವೆ, ಆದ್ರೆ ಶುದ್ಧ ಭಕ್ತರು ದೃಢ ಸಂಕಲ್ಪದಲ್ಲಿದ್ದಾರೆ. ಮತ್ತೆ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಕೃಷ್ಣ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ.
is the story of the Hare Krishna people. ಓಕೆ, ಅದು ನಮ್ಮ ಆಚಾರ್ಯರು ಪ್ರಭುಪಾದ್. ಎಸ್. ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಮಾಯಜುರ್ ಏವಚ. ನಾನು ವಿಶ್ವದ ತಂದೆ, ಕೃಷ್ಣ ಹೇಳ್ತಿದ್ದಾನೆ. ನಾನು ತಾಯಿ, ನಾನು ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವನು ಓಂಕಾರ, ಪವಿತ್ರೀಕರಿಸುವ ಓಂಕಾರ. ನಾನೇ ಋಕ್, ಸಮ ಮತ್ತು ಯಜುರ್ವೇದಗಳು. ಎಸ್. ನಾನೇ ಗುರಿಯು, ನಾನೇ ಪೋಷಿಸುವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ನಾನೇ ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿ ಇವೆ. ನೋಡಿ, ಇದಕ್ಕೆ ಹೇಳುವುದು ಇದು ಗುಹ್ಯತಮ ಜ್ಞಾನ. ಈಗ ಕೃಷ್ಣ ಅವನ ಹೃದಯವನ್ನು ರಿವೀಲ್ ಮಾಡ್ತಿದ್ದಾನೆ ಅರ್ಜುನನಿಗೆ. ಆಚಾರ್ಯ ಹೇಳ್ತಾರೆ, ಈ ಭಗವದ್ಗೀತೆ ಬೇರೆ ಏನಲ್ಲ, ಕೃಷ್ಣನ ಲವ್ ಲೆಟರ್. ಕೃಷ್ಣ ಹೃದಯವನ್ನು ರಿವೀಲ್ ಮಾಡ್ತಿದ್ದ ಯಾರಿಗೆ? ಅರ್ಜುನನಿಗೆ ರಿವೀಲ್ ಮಾಡ್ತಿದ್ದಾನೆ, ಎಲ್ಲವನ್ನೂ ಹೇಳ್ತಿದ್ದಾನೆ. ಅದಕ್ಕೆ ಈ ಅಧ್ಯಾಯಕ್ಕೆ ಹೆಸರು ರಾಜವಿದ್ಯಾ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಇದಕ್ಕೆ ಉತ್ತರ ಸೆಕೆಂಡ್ ಇದರಲ್ಲಿ ಉಂಟು ಶ್ಲೋಕ, ಈಗ ಹೇಳ್ತೇನೆ ನೋಡಿ. 21. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸೋರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ನೋಡಿ, ಹೇಗೆ ನಿಮಗೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೇನೆ, ಪುಣ್ಯ ಮಾಡಿ ಏನು ಪ್ರಯೋಜನ ಇಲ್ಲ. ಪುಣ್ಯ ಮಾಡಿ ಎಂತ ಆಗ್ತದೆ? ಇಲ್ಲಿ 2 ಶ್ಲೋಕ ಅದನ್ನು ಹೇಳ್ತದೆ. ನೀವು ಪುಣ್ಯ ಗಳಿಸಿದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲ ಒಳ್ಳೆ ಕೆಲಸ, ಇನ್ನೊಬ್ಬರಿಗೆ ಸಹಾಯ ಮಾಡುದು, ಅದು ಮಾಡುದು, ಈ ಕೆಟ್ಟದ್ದು ಮಾಡ್ಲಿಕ್ಕಿಲ್ಲ, ಇದೆಲ್ಲ ಒಳ್ಳೇದು ಮಾಡ್ತಾ ಇದ್ದೀರಿ, ಇದು ಪುಣ್ಯ. ಪುಣ್ಯ ಮಾಡಿ ಎಂತ ಆಗ್ತದೆ? ಕೃಷ್ಣ ಹೇಳ್ತಾರೆ ನೋಡಿ, ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕವನ್ನು ಅರಸುವರು. ಪುಣ್ಯ ಮಾಡಿದ್ರೆ ನೀವು ಸ್ವರ್ಗಲೋಕಕ್ಕೆ ಹೋಗ್ತೀರಿ. ಪರೋಕ್ಷವಾಗಿ ನನ್ನನ್ನು ಪೂಜಿಸ್ತಾರೆ, ಪಾಪ ಪತ್ರಿಕೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಮತ್ತೆ ಎಂತ ಆಗ್ತದೆ? ಪಾಪದಿಂದ ಬಿಡುಗಡೆಯಾಗಿ ನೀವು ಅಲ್ಲಿ ಸ್ವರ್ಗಲೋಕದಲ್ಲಿ ಹುಟ್ಟುತ್ತೀರಿ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿತೀರಿ. ಇಲ್ಲಿ ಇಂದ್ರಿಯ ಸುಖ, ಅಲ್ಲಿ ನಿಮಗೆ ಸ್ವರ್ಗ ಸುಖ, ಅದು ಕೂಡ ಒಂದು ಟೈಪ್ ಇದು ಇಂದ್ರಿಯ ಸುಖವೇ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು, ನೋಡಿ ಅಲ್ಲಿ ಅಪಾರವಾದ ಇಂದ್ರಿಯ, ಇಲ್ಲಿ ಸ್ವಲ್ಪ, ಅಲ್ಲಿ ಜಾಸ್ತಿ ಉಂಟು, ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ನೀವು ಇಲ್ಲಿ 100 ವರ್ಷ ಬದುಕಿದ್ರೆ ಅಲ್ಲಿ ನೀವು 50,000 ಕೋಟಿ ವರ್ಷ ನೀವು ಬದುಕಿ, ಆದರೆ ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಹಾಗಾಗಿ ಏನು ಪ್ರಯೋಜನ ಅಂತ ಆಚಾರ್ಯ ಹೇಳ್ತಾರೆ. ಅಂತ ಜೀವನ ಏನು ಪ್ರಯೋಜನ? ಈಗ ಆಚಾರ್ಯ ಹೇಳ್ತಾರೆ, ಒಬ್ಬ ಕೃಷ್ಣ ಪ್ರಜ್ಞೆ ಇಲ್ಲದೆ 100 ವರ್ಷ ಬದುಕ್ತಾನೆ, ಒಬ್ಬ ಕೃಷ್ಣ ಪ್ರಜ್ಞೆ ಇದ್ದು 1 ಸೆಕೆಂಡ್ ಬದುಕ್ತಾನೆ. ಆಚಾರ್ಯ ಹೇಳ್ತಾರೆ, ಆ ಕೃಷ್ಣ ಪ್ರಜ್ಞೆ ಇದ್ದು 1 ಸೆಕೆಂಡ್ ಬದುಕಿದ್ರೆ ಅದು ಸಾಕಂತೆ. ಈ ಪ್ರಾಣಿಗಳಾಗೆ ಕೃಷ್ಣ ಪ್ರಜ್ಞೆ ಇಲ್ಲದೆ 100 ವರ್ಷ ಬದುಕಿ ಏನು ಪ್ರಯೋಜನ? ಹಾಗಾಗಿ ಈ ಸ್ವರ್ಗಲೋಕಕ್ಕೆ ನಾವು ಅರಸುವುದು ಅದು ಕೂಡ ಒಳ್ಳೆಯ ಒಂದು ಪ್ರಪೋಸಲ್ ಅಲ್ಲ. ನಮಗೆ ಅಲ್ಲಿ ನಮ್ಮ ಟೈಮ್ ಆದ ಕೂಡಲೇ ಮತ್ತೆ ನಾವು ಈ ಮರ್ತ್ಯ ಲೋಕಕ್ಕೆ ಬರಲೇಬೇಕು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ
ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸೋರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ನೋಡಿ, ಯಾವುದೇ ಬೇರೆ ಚಿಂತೆ ಇರಬಾರ್ದಂತೆ, ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ. ಒಂದೇ ಮನಸ್ಸು ಅಂದ್ರೆ ಹೀಗೆ ನಾನು ಕೃಷ್ಣನ ಈ ಲೈಫಲ್ಲಿ ನೋಡ್ತೇನೆ, ಆ ಮನಸ್ಸು ಇರ್ಬೇಕಂತೆ. ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು, ಕೃಷ್ಣನಿಗೆ ದಿವ್ಯ ರೂಪ ಉಂಟು ತಿಳಿರಿ, ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡ್ತೇನೆ. ಈ ದೇವತೆಗಳು ಎಂತ ಆಗ್ತದೆ, ದೇವತೆಗಳಲ್ಲಿ ಕೂಡ ಶಕ್ತಿ ಉಂಟು. ಯಾಕೆ ಕೃಷ್ಣ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಅವರು ನಿಮ್ಗೆ ಇಲ್ಲದನ್ನು ಕೊಡ್ತಾರೆ, ಆದ್ರೆ ಇರುವುದನ್ನು ಕಾಪಾಡುವುದಿಲ್ಲ ಅವರು. ಆಚಾರ್ಯ ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ದೇವತೆಗಳು ಶಿವ ಆಗ್ಲಿ, ಗಣಪತಿ ಆಗ್ಲಿ, ದೇವಿ ಆಗ್ಲಿ ನಿಮ್ಗೆ, ಯಾಕಂದ್ರೆ ಭೌತಿಕ ಪ್ರಪಂಚಕ್ಕೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅಲ್ಲಿ ಹೋಗಿದ್ರೆ ನಿಮಗೆ ಸಿಗ್ತದೆ, ಕೊಡ್ತಾರೆ, ಆದ್ರೆ ಇರುವುದನ್ನು ಕಾಪಾಡುವುದಿಲ್ಲ. ಕೃಷ್ಣ ಕಾಪಾಡ್ತಾನೆ. ಹಾಗಾಗಿ ಯಾರು ಕಾಪಾಡ್ತಾರೆ ನಾವು ಅವರಲ್ಲಿಗೆ ಹೋಗ್ಬೇಕಂತ ಆಚಾರ್ಯರು ಹೇಳ್ತಾರೆ. ಯೇ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇ ಅಪಿ ಮಾಂ ಏವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಯಾಕೆಂದ್ರೆ ಕೃಷ್ಣ ಪರಮಾತ್ಮನಾಗಿ ಹೃದಯದಲ್ಲಿದ್ದಾನೆ, ಕೃಷ್ಣ ನಮ್ಗೆ ಆ ಬುದ್ಧಿ ಕೊಡ್ತಾನೆ. ಆದ್ರೆ ಅದು ಪರೋಕ್ಷವಾಗಿ ಭಕ್ತರಾಗಿ ಶ್ರದ್ಧೆ ಅವರು ಪೂಜಿಸುವವರು ನನ್ನನ್ನೇ ಪೂಜಿಸುವ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಯಾಂತಿ ದೇವ ವೃತಾ ದೇವಾನ್ ಪಿತೃಯಾಂತಿ ಪಿತೃವಿತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋ ಅಭಿಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಲೋಕಕ್ಕೆ ಹೋಗ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಈಗ ಹೇಗಂದ್ರೆ ಈಗ ಆನ್ಲೈನ್ ಎಕ್ಸಾಮ್ ಅಲ್ಲೆಲ್ಲ ನಮಗೆ ಆಪ್ಷನ್ ಇದಿರ್ತದೆ, 4 ಉತ್ತರ ಇರ್ತದೆ, ಅದರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡಬೇಕು, ಆಪ್ಷನಲ್ ಆನ್ಸರ್. ಅದೇ ರೀತಿ ಕೃಷ್ಣ ಈಗ ನಮ್ಗೆ ಈ 4 ಉತ್ತರ ಕೊಟ್ಟಿದ್ದಾನೆ. ಇದು ನಮ್ಗೆ ಬಿಟ್ಟದು, ನಮ್ಗೆ ಯಾರಿಗೆ ಬೇಕೋ ಅದನ್ನು ನಾವು ಇದು ಮಾಡ್ಬೇಕು. ಆದ್ರೆ ಕೃಷ್ಣ ಹೇಳ್ತಾರೆ ಅಂತಂದ್ರೆ, ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾವು ದೇವತೆಗಳ ಮಧ್ಯೆ ಹುಟ್ಟುತ್ತೇವೆ, ಪಿತೃಗಳನ್ನು ಪೂಜೆ ಮಾಡಿದ್ರೆ ನಾವು ಪಿತೃಲೋಕಕ್ಕೆ ಹೋಗ್ತೇವೆ, ಭೂತಗಳನ್ನು ಪೂಜೆ ಮಾಡಿದ್ರೆ ಭೂತಲೋಕಕ್ಕೆ ಹೋಗ್ತೇವೆ, ಕೃಷ್ಣನನ್ನು ಪೂಜೆ ಮಾಡಿದ್ರೆ ನಾವು ಕೃಷ್ಣ ಲೋಕಕ್ಕೆ ಹೋಗ್ತೇವೆ. ಆದ್ರೆ ಕೃಷ್ಣ ಲೋಕಕ್ಕೆ ಹೋದ್ರೆ ಮತ್ತೆ ನಮ್ಗೆ ಮೃತ್ಯು ಇಲ್ಲ, ಉಳಿದ ಎಲ್ಲ ಕಡೆ ಹೋದ್ರೆ ಮತ್ತೆ ನಮ್ಗೆ ಮೃತ್ಯು ಉಂಟೇ ಉಂಟು. ಹಾಗಾಗಿ ಇದು ನಮ್ಗೆ ಬಿಟ್ಟದ್ದು, ಕೃಷ್ಣ ನಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ, ಇದನ್ನು ತೆಗೆಯುವುದು ಬಿಟ್ಟದ್ದು ನಮ್ದು. ಪತ್ರಂ ವಿಶ್ವಂ ವಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಂ ಭಕ್ತಿ ಉಪಾರತಂ ಅಶ್ನಾಮಿ ಪ್ರಯತಾತ್ಮನಾ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ಕೃಷ್ಣ ಹೇಳೋದು 4 ವಿಷಯ: ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಅಂದ್ರೆ ವೆಜಿಟೇಬಲ್ಸ್, ಪುಷ್ಪಂ ಅಂದ್ರೆ ಹೂ, ಫಲಂ ಅಂದ್ರೆ ಫ್ರೂಟ್ಸ್, ತೋಯಂ ಅಂದ್ರೆ ನೀರು. ಈ 4 ನನಗೆ ನೀನು ಕೊಟ್ಟು ಮತ್ತೆ ಸ್ವೀಕಾರ ಮಾಡು. ಹಾಗಾಗಿ ನೋಡಿ, ಈಗ ಎಂತಂದ್ರೆ ಈ ಎಲ್ಲ ಮಾಯವಾದಿಗಳು, ತುಂಬಾ ಸಂಸ್ಥೆಗಳುಂಟು, ನಿರಾಕಾರವಾದಿ ಮಾಯವಾದಿಗಳು, ಅವರೆಲ್ಲ ಅವರ ಪ್ರೊಫೈಲ್ ಅಲ್ಲಿ ನಾನು ಸಸ್ಯಾಹಾರಿ ಅಂತ ಹಾಕ್ತಾರೆ. ಆಚಾರ್ಯ ಹೇಳ್ತಾರೆ, ಒಂದು ರೀತಿಯಲ್ಲಿ ಅವರು ಆಗ್ಬೋದಂತೆ, ಎಂತಂದ್ರೆ ಆ ಮಾಂಸಾಹಾರಿಯಿಂದ ಆಗ್ಬೋದು, ಒಂದು ಲೆವೆಲ್ ಅವರು ಓಕೆ, ಅವರಿಗೆ ಏನು ತಿನ್ನುವುದೊಂದು ಗೊತ್ತುಂಟು, ಹೇಗೆ ತಿನ್ನುವುದು ಗೊತ್ತಿಲ್ಲ ಅವರಿಗೆ, ಅಷ್ಟೇ ಡಿಫ್ರೆನ್ಸ್. ಅವರಿಗೆ ತರಕಾರಿ ತಿನ್ಬೇಕಂತ ಗೊತ್ತುಂಟು, ಆದ್ರೆ ಅದನ್ನು ಹೇಗೆ ತಿನ್ಬೇಕು ಅದನ್ನು ನಾವು ಕೃಷ್ಣನಿಗೆ ಕೊಟ್ಟು ಸ್ವೀಕರಿಸಬೇಕು, ನಮ್ಮ ಸ್ವ ಇಚ್ಛೆಗೆ ಮಾಡುವಂಥದ್ದಲ್ಲ. ಈಗ ನೋಡಿ, ಜನರೆಲ್ಲರೂ ಮಾಡುವಂಥದ್ದು ನಾನು ಹೇಗೆ ತಿನ್ನುವುದು. ಆಕ್ಚುಲಿ ನಮ್ಮ ಇಂಟೆನ್ಷನ್ ಹೇಗಿರ್ಬೇಕಂದ್ರೆ, ನಾನು ಇವತ್ತು ಹೇಗೆ ಕೃಷ್ಣನಿಗೆ ಒಳ್ಳೆಯ ಒಂದು ಅಡಿಗೆ ಮಾಡಿಕೊಡುವುದು, ಕೃಷ್ಣ ಮತ್ತು ಅದನ್ನು ಸ್ವೀಕರಿಸ್ತಾನೆ, ಇದು ನಮ್ಮ ಇಚ್ಛೆ ಇರಬೇಕು. ಹಾಗಾಗಿ ಎಂತ ಆಗ್ತದೆ ಅಂದ್ರೆ, ಕೃಷ್ಣ ಭಾವಗ್ರಹಿ ಜನಾರ್ದನ, ಕೃಷ್ಣನಿಗೆ ಬೇಡ ನಮ್ದು, ಕೃಷ್ಣನಿಗೆ ಅಲ್ಲಿ ಗೋಲೋಕದಲ್ಲಿ ತುಂಬಾ ಮಂದಿ ಇದ್ದಾರೆ ಶುದ್ಧ ಭಕ್ತರು ಕೊಡುವಂತವ್ರು, ಆದ್ರೂ ಕೂಡ ಕೃಷ್ಣ ನಮ್ಮ ಭಾವಕ್ಕೆ ಅದನ್ನು ಸ್ವೀಕರಿಸ್ತಾನೆ. ಹಾಗೆ ಆಚಾರ್ಯ ಹೇಳ್ತಾರೆ, ಈ
ಎಂತ ಹೇಳುದು, ತುಂಬಾ ಸಂಸ್ಥೆಗಳುಂಟು, ಅವರು ಕೂಡ ನಾವು ವೆಜಿಟೇರಿಯನ್ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಈ ಮಂಗ ಕೂಡ ವೆಜಿಟೇರಿಯನ್, ಆನೆ ಕೂಡ ವೆಜಿಟೇರಿಯನ್, ತುಂಬಾ ಪ್ರಾಣಿಗಳುಂಟು ಅದು ಕೂಡ ವೆಜಿಟೇರಿಯನ್. ಹಾಗಾಗಿ ವೆಜಿಟೇರಿಯನ್ ಅಂತ ನಾವು ಎಂತ ಹೇಳುದು ಅದಕ್ಕೆ ದೊಡ್ಡ ನಮಗೆ ಜಂಬ ಬರುವುದು ಅದು ಸರಿಯಲ್ಲ. ಒಂದು ಲೆಕ್ಕದಲ್ಲಿ ಒಳ್ಳೆಯದು ವೆಜಿಟೇರಿಯನ್, ಆದರೆ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿ ಸ್ವೀಕರಿಸಬೇಕು. ಎಂತಂದ್ರೆ ನಾವು ಅಡಿಗೆ ಮಾಡುವಾಗ ಶುದ್ಧದಲ್ಲಿ ಮಾಡಬೇಕು. ಈಗ ಎಂತ ಆಗ್ತದೆ ಅಂದ್ರೆ ನಾವು ಪಾಶ್ಚಾತ್ಯ ದೇಶವನ್ನು ಫಾಲೋ ಮಾಡ್ತೇವೆ. ಅವರೆಂತ ಮಾಡುದು, ಅಡಿಗೆ ಮಾಡುವಾಗ ಸ್ನಾನ ಕೂಡ ಮಾಡುವುದಿಲ್ಲ, ಟಾಯ್ಲೆಟ್ಗೆ ಹೋಗಿ ಹಾಗೆ ಕುಕಿಂಗ್ ಮಾಡ್ತಾರೆ. ಆದ್ರೆ ನಾವು ಆ ಥರ ಮಾಡಬಾರ್ದು. ನಾವು ಶುಚಿತ್ವದಲ್ಲಿ ಅಡಿಗೆ ಮಾಡಬೇಕು. ಮತ್ತೆಂತ, ಅಡಿಗೆ ಮಾಡಿದ ಮೇಲೆ ಟೇಸ್ಟ್ ನೋಡಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಆಗಬಾರ್ದು, ಟೇಸ್ಟ್ ಅನ್ನು ನೋಡಬಾರ್ದು. ಈ ರೀತಿ ನಾವು ಮತ್ತೆ ಕೃಷ್ಣನಿಗೆ ಒಂದು 5 ನಿಮಿಷ ಇಡಬೇಕು, ಕೃಷ್ಣ ಅದನ್ನು ಸ್ವೀಕರಿಸ್ತಾನೆ. ಇದು ಎಂತಂದ್ರೆ ಯಾವಾಗ ನಾವು ಕೃಷ್ಣ ಪ್ರಸಾದ ಸ್ವೀಕರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವ, ಅಲ್ಲಿಂದ ನಮ್ದು ಆಧ್ಯಾತ್ಮಿಕ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ ಆಹಾರವು ಮೇನ್ ಅಂತೆ. ಭಕ್ತಿಯಲ್ಲಿ ನಿಮ್ಗೆ ಪ್ರೋಗ್ರೆಸ್ ಆಗ್ಬೇಕಿದ್ರೆ ಆಹಾರವು ಮೇನ್. ನೀವು ಎಂತ ಆಹಾರ ತಿಂತೀರಿ ಆ ಗುಣ ನಿಮ್ಮ ಹತ್ರ ಇರ್ತದಂತೆ. ನೀವೀಗ ಪ್ರಸಾದದಿಂದ ತಿಂತ ಬಂದ್ರೆ ನಿಮ್ಮ ಪ್ರಜ್ಞೆಯು ಚೇಂಜ್ ಆಗ್ತದೆ, ಕೃಷ್ಣ ಪ್ರಜ್ಞೆ ಆಗ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ನಂದೊಂದು ಕಳಕಳಿ ವಿನಂತಿ, ನೀವೆಲ್ಲರೂ ಮನೆಯಲ್ಲಿ ಅಡಿಗೆ ಮಾಡ್ತಿದ್ದೀರಿ, ಆದ್ರೆ ನೀವು ಆ ಕೃಷ್ಣನಿಗೆ ಅನ್ನು ಕೊಟ್ಟು ನೀವು ಅಡಿಗೆ ಮಾಡಿ ಅಂತ ನನ್ನ ಒಂದು ವಿನಂತಿ. ಎಸ್, ಯತ್ ಕರೋಷಿ ಯತ್ ಅಶ್ನಸಿ ಯಜ್ಜೋಷಿ ತದಶಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಶ್ವ ಮತ್ ಅರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನೋಡಿ, ಕೃಷ್ಣನಿಗೆ ಈ ಬ್ರಹ್ಮ ಸಂಹಿತೆಯ ಶ್ಲೋಕ ಉಂಟು. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾ ವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಲ್ಲಿ ಲಕ್ಷ್ಮೀ ಸಹಸ್ರ, ತುಂಬಾ ಕೋಟಿಗಟ್ಟಲೆ ಲಕ್ಷ್ಮಿಯವರು ಕ್ಯೂವಲ್ಲಿದ್ದಾರೆ ಕೃಷ್ಣನಿಗೆ ಸೇವೆ ಮಾಡಲಿಕ್ಕೆ. ಹಾಗಾಗಿ ಕೃಷ್ಣನಿಗೆ ಎಂತ ಹೇಳುದು, ಕಡಿಮೆ ಅನ್ನೋದಿಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ಕಡಿಮೆ ಅನ್ನೋದಿಲ್ಲ, ಇಲ್ಲಿ ಮಾತ್ರ. ಫುಡ್ ಆಹಾರ ಕಡಿಮೆ, ಆ ನೀರಿನ ಕಡಿಮೆ, ಆ ಎಲೆಕ್ಟ್ರಿಸಿಟಿ ಕಡಿಮೆ, ಈ ರೀತಿ ಎಲ್ಲ ಕಡಿಮೆ ಈ ಭೌತಿಕ ಲೋಕದಲ್ಲಿ ಮಾತ್ರ. ಅಲ್ಲಿ ಕಡಿಮೆ ಇಲ್ಲ, ಅಲ್ಲಿ ಕೃಷ್ಣನಿಗೆ ತುಂಬಾ ಮಂದಿ ಇದ್ದಾರೆ. ಆದರೆ ಕೃಷ್ಣ ಎಂತಂದ್ರೆ ಕೃಷ್ಣ ಭಾವಗ್ರಹಿ ಜನಾರ್ದನ. ಆ ಭಾವದಿಂದ ನೀವು ಕೊಟ್ರೆ ಕೃಷ್ಣ ಸ್ವೀಕರಿಸ್ತಾನೆ. ಮತ್ತೆ ಕೃಷ್ಣನದು ಹಕ್ಕು ಕೂಡ ಹೇಳುವಂಥದ್ದು. ಯಾಕೆಂದ್ರೆ ಕೃಷ್ಣ ನಮ್ಮೆಲ್ಲರ ಪರಮಪಿತ, ನಮ್ಮ ತಂದೆ. ತಂದೆಗೆ ಮಗನಲ್ಲಿ ಹೇಳುವುದು ಅವನ ಅದು ಹಕ್ಕಾಗಿರ್ತದೆ. ಅದೇ ರೀತಿ ನಮ್ಮ ಹತ್ರ ಅದನ್ನು ಹೇಳ್ತಾ ಇದ್ದಾನೆ, ನೀನು ಹೀಗೆ ಮಾಡು, ಅಂದ್ರೆ ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ ಹೇ ಭಜಂತಿ ತು ಮಾ ಭಕ್ತ್ಯ ಮಯಿ ತೇ ತೇಷು ಚಾಪಿಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ. ನೋಡಿ, ಕೃಷ್ಣನಿಗೆ ಅಸೂಯೆ ಅನ್ನೋದಿಲ್ಲ, ಇದನ್ನು ನಾವು ತಿಳಿಬೇಕು. ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ, ಕೃಷ್ಣ ಪಕ್ಷಪಾತ ಕೂಡ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿರುತ್ತೇನೆ. ಎಲ್ಲರ ವಿಷಯದಲ್ಲಿ ಕೃಷ್ಣ ಸಮನಾಗಿರುತ್ತಾನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಹೇಗಂದ್ರೆ, ಈಗ ಇದಕ್ಕೆ ಆಚಾರ್ಯ ಎಂತ ವಿವರಿಸ್ತಾರೆ ಅಂದ್ರೆ, ಈಗ ತಂದೆಗೆ 5 ಮಕ್ಕಳಿದ್ದಾರೆ. 5 ಮಕ್ಕಳಲ್ಲಿ 4 ಮಕ್ಕಳು ತಂದೆ ಹೇಳಿದ ಕೇಳುವುದಿಲ್ಲ, ಟೋಟಲ್ ತಂದೆಗೆ ಎಷ್ಟು. ಒಬ್ಬ ತಂದೆ ಎಂತ ಹೇಳ್ತಾನೆ ಹಾಗೆ ಮಾಡ್ತಾನೆ. ಈಗ ತಂದೆ ಯಾರಾದ್ರೂ ಜಾಸ್ತಿ ಪ್ರೀತಿ ಇರ್ತದೆ, ಈ ಉಳಿದ 4 ಮಕ್ಕಳ ಅಲ್ಲ ಇವನ ಮೇಲೆ ಇರ್ತದೆ. ಅದೇ ರೀತಿ ಕೃಷ್ಣ ಕೂಡ ಹಾಗೆ, ಯಾರ ಮೇಲೆ ಅಸೂಯಲ್ಲ. ಆದ್ರೆ ಭಕ್ತಿಯಲ್ಲಿ ಯಾರು ಮುಂದೆ ಬಂದು ಮಾಡ್ತಾನೆ ಅವನಿಗೆ ಕೃಷ್ಣ ಅಂತ ಹೇಳುದು, ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತ, ನನ್ನಲ್ಲಿದ್ದಾನೆ ಮತ್ತು ನಾನು ಅವನ ಸ್ನೇಹಿತ. ಅವನಿಗೆ ಅವ ವಿಶೇಷ ಅನುಕಂಪ ತೋರಿಸ್ತಾನೆ. ಎಸ್, ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವಸ್ಯ ಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಈ ಸಹ. ಯಾವನಾದರೂ
ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದು ಭಾವಿಸಬೇಕು. ನೋಡಿ, ಅವ ಹಿಂದೆ ಎಂತಾದ್ರೂ ಹೀನ ಕಾರ್ಯ ಮಾಡುತ್ತಿದ್ದರು, ಭಕ್ತಿ ಸೇವೆ ಬಂದ ಮೇಲೆ ಅವನನ್ನು ನಾವು ಸಾಧು ಅಂತ ಭಾವಿಸಬೇಕಂತೆ. ಯಾಕೆ? ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಇಲ್ಲಿ ನೀವು ಕಾಣುವಂಥದ್ದು, ಈಗ ಇದರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೇನೆ. ಇದು ಚೈತನ್ಯ ಮಹಾಪ್ರಭು, ಇದು ನಿತ್ಯಾನಂದ ಪ್ರಭು. ಚೈತನ್ಯ ಮಹಾಪ್ರಭು ಮೊದಲ 24 ವರ್ಷ ಬೆಂಗಾಲದಲ್ಲಿರ್ತಾರೆ. ಆಗ ಅವರು ಗೃಹಸ್ಥ ಆಗಿರ್ತಾರೆ. ಮತ್ತೆ ಅವರು ಸನ್ಯಾಸ ತಗೊಂಡು ಮೊದಲ 6 ವರ್ಷ ಅವರು ಭಾರತದ ಎಲ್ಲ ಕಡೆ ಸಂಕೀರ್ತನ ಮಾಡ್ತಾರೆ. ಮತ್ತೆ ಕಡೆಯ ಒಂದು 18 ವರ್ಷ ಅವರು ಜಗನ್ನಾಥಪುರಿಯಲ್ಲಿ ಇರ್ತಾರೆ. ಆಗ ಅವರು ನಿತ್ಯಾನಂದ ಪ್ರಭು ಹೇಳ್ತಾರೆ, ಒರಿಸ್ಸಾದಲ್ಲಿ ನಾನು ಪ್ರಚಾರ ಮಾಡ್ತೇನೆ, ನೀನು ಬಂಗಾಲದಲ್ಲಿ ಮಾಡು ಅಂತ ಹೇಳ್ತಾರೆ. ಹಾಗೆ ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ. ನಿತ್ಯಾನಂದ ಪ್ರಭು ಸ್ಟಾರ್ಟ್ ಮಾಡ್ತಾರೆ ಅವರ ಪ್ರಚಾರವನ್ನು, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಹೇಳ್ತಾ ಕೀರ್ತನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಮತ್ತೆ ಅವರು ಹೇಳ್ತಾರೆ, ಆ ಬಂಗಾಲದಲ್ಲಿ ಆಗ ಜಗಾಯ್ ಮದಾಯ್, ಜಗಾಯ್ ಅಂದ್ರೆ ಜಗದಾನಂದ ಪಂಡಿತ್, ಮದಾಯ್ ಅಂದ್ರೆ ಮಾಧವಾನಂದ ಪಂಡಿತ್, ಇಬ್ಬರು ಕೂಡ ಬ್ರಾಹ್ಮಣರಾಗಿದ್ರು. ಆದ್ರೆ ಅವರು ಸಾವಶ ದೋಷದಿಂದ ಎಲ್ಲ ಕೆಟ್ಟ ಅಭ್ಯಾಸಗಳು ಅವರು ಮಾಡ್ತಾ ಇದ್ರು. ಹಾಗಾಗಿ ನಿತ್ಯಾನಂದ ಪ್ರಭು ಎನಿಸ್ತಾರೆ, ಯಾಕೆ ನಾನು ಇವರಿಂದ ಯಾಕೆ ನಾನು ಸ್ಟಾರ್ಟ್ ಮಾಡಬಾರ್ದು? ಈಗ ನೋಡಿ, ಹೇಗಂದ್ರೆ ಈ ಕಳ್ಳರೆಲ್ಲ ಯಾವಾಗಲೂ ಎಂತ ಯೋಚನೆ ಮಾಡುದಂದ್ರೆ, ನಾವು ಕದಿಯುವುದರ ದೊಡ್ಡದನ್ನು ಕದಿಯುವ, ಈ ರೀತಿ ಯೋಚನೆ ಮಾಡ್ತಾರೆ. ಅದೇ ರೀತಿ ನಿತ್ಯಾನಂದ ಪ್ರಭು ಎಂತ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಹೇಗೆ ಈಗ ಚೈತನ್ಯ ಮಹಾಪ್ರಭು ಪ್ರಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ, ಯಾಕೆ ನಾನು ಈ ದುಷ್ಟರಿಂದ ಸ್ಟಾರ್ಟ್ ಮಾಡಬಾರ್ದು? ಅವರಿಬ್ಬರು ದುಷ್ಟರು, ತುಂಬಾ ಬಂಗಾಲದಲ್ಲಿ ತುಂಬಾ ದುಷ್ಟರು, ಕುಡಿತ, ಯಾವಾಗಲೂ ಉಳಿದವರಿಗೆ ಉಪದ್ರ ಎಲ್ಲ ಮಾಡ್ತಾ ಇದು ಮಾಡ್ತಿದ್ರು. ಹಾಗಾಗಿ ನಿತ್ಯಾನಂದ ಪ್ರಭು ಹೋಗ್ತಾರೆ ಅವರ ಬಳಿ, ಅವರಿಗೆ ಆ ಕೃಷ್ಣ ಪ್ರಜ್ಞೆ ಹೇಳಲಿಕ್ಕೆ ಹೋಗ್ತಾರೆ. ಆದ್ರೆ ಅವರೆಂತ ನೋಡಿ, ಈ ತಮೋಗುಣದವ್ರ ನೀವು ಹೋಗಿ ಕೃಷ್ಣ ಪ್ರಜ್ಞೆ ಹೇಳಿದ್ರೆ ಅವರೆಂತ ಮಾಡ್ತಾರೆ, ನಮಗೆ ಬೈತಾರೆ, ಇಲ್ಲದ್ರೆ ನಮ್ಗೆ ಎಂತಾದ್ರೂ ಮಾಡ್ತಾರೆ, ಹೊಡಿತಾರೆ. ಅದೇ ರೀತಿ ಜಗಾಯಿ ಎಂತ ಮಾಡಿದ, ಇವರಿಗೆ ತಲೆಗೆ ಹೊಡೆದ, ನಿತ್ಯಾನಂದ ಪ್ರಭುಗೆ. ನಿತ್ಯಾನಂದ ಪ್ರಭು ತಲೆಗೆ ಹೊಡೆದು ನೋಡಿ, ಇಲ್ಲಿ ಆ ರಕ್ತ ಬಂತು. ಇಮಿಡಿಯೇಟ್ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ, ಸ್ವತಃ ಕೃಷ್ಣ, ಅವರು ಇಮಿಡಿಯೇಟ್ ಬರ್ತಾರೆ ಅಲ್ಲಿಗೆ. ಇಮಿಡಿಯೇಟ್ ಬಂದು ಅವರ ಸುದರ್ಶನವನ್ನು ತೆಗಿತಾರೆ. ನಿತ್ಯಾನಂದ ಪ್ರಭು ಹೇಳ್ತಾರೆ, ಅಡ್ಡ ಬೀಳ್ತಾರೆ ಚೈತನ್ಯ ಮಹಾಪ್ರಭು ಕಾಲಿಗೆ, ಬೇಡ ಬೇಡ ಮಹಾಪ್ರಭು ಬೇಡ, ಈ ಯುಗದಲ್ಲಿ ನೀವು ಭಕ್ತರ ರೂಪದಲ್ಲಿ ಬಂದದ್ದು, ನೀವು ಸುದರ್ಶನ ತೆಗಿಬೇಡಿ. ಮತ್ತೆ ಹೇಳ್ತಾರೆ, ಈ ಕಲಿಯುಗದ ಜನರು ಫಸ್ಟಿಗೆ ಅಂದ್ರೆ ಆಲ್ರೆಡಿ ಸತ್ತಿದ್ದಾರೆ. ನೋಡಿ ಆಚಾರ್ಯ ಅಂತ ಹೇಳುದಂದ್ರೆ, ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲವೋ ಅವ ಸತ್ತದೇ ಇದ್ದಾಗೆ. ಹಾಗಾಗಿ ನಿತ್ಯಾನಂದ ಪ್ರಭು ಹೇಳ್ತಾರೆ, ಅವರು ಆಲ್ರೆಡಿ ಸತ್ತಿದ್ದಾರೆ ಕಲಿಯುಗದ ಜನರು, ಅವರನ್ನು ಮತ್ತೆ ನೀವು ಕೊಲ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆಯ್ತು ನಾನು ಅವ್ರಿಗೆ ಕ್ಷಮಿಸ್ತೇನೆ, ಆದ್ರೆ ಒಂದು ಕಂಡೀಷನ್. ನಿತ್ಯಾನಂದ ಪ್ರಭು ಹೇಳ್ತಾರೆ, ಏನ್ ಕಂಡೀಷನ್? ಅವರು ಇನ್ನು ಮುಂದೆ ಮಾಡಿದಂತ ಕೆಟ್ಟ ಅಭ್ಯಾಸ ಎಲ್ಲ ಬಿಟ್ಟು ಅವರು ಭಕ್ತಿಯಲ್ಲಿ ತೊಡಗಬೇಕು. ಇದೇಕಂದ್ರೆ ನಾನು ನಿನ್ನೆ ಕೂಡ ನಿಮ್ಗೆ ಹೇಳಿದೆ, ಅಜಾಮಿಲ ಹೇಗಂದ್ರೆ ಕಲಿಯುಗದಲ್ಲಿ ಎಂತ ಜನರು ಎಲ್ಲ ತಪ್ಪು ಮಾಡುವುದು, ಮತ್ತೆ ದೇವಸ್ಥಾನದಲ್ಲಿ ಹೋಗುದು, ದೇವಸ್ಥಾನದಲ್ಲಿ ಎಲ್ಲ ದೇವತೆಗಳ ಶಿವನ ಹತ್ರ ಎಲ್ಲ ಪ್ರಾರ್ಥನೆ ಮಾಡುದು, ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸು, ಮತ್ತೆ ಹೋಗಿ ವಾಪಸ್ ಅದನ್ನೇ ಮಾಡುದು. ಹೇಗಂದ್ರೆ ಕುಂಜಲಿ ಸ್ನಾನ, ಇದು ಪುನಃ ಪುನಃ ಚರ್ವಿತ ಶರ್ವನ ಮತ್ತೆ ಮಾಡಿದಾನೆ ಮಾಡುದು. ಆ ತರ ಮಾಡಬಾರ್ದು. ಅದು ದೊಡ್ಡ ನಮ್ಗೆ ಅಂದ್ರೆ ಅದಕ್ಕೆ ದೊಡ್ಡ ಶಿಕ್ಷೆ ಸಿಗ್ತದೆ. ಆ ತರ ಮಾಡಬಾರ್ದು. ಇಲ್ಲಿ ಎಂತಾಯ್ತು, ಚೈತನ್ಯ ಮಹಾಪ್ರಭು ಹೇಳುದು, ಇನ್ನು ನೀವು ತಪ್ಪು ಮಾಡಬಾರ್ದು, ನಾನು ನೀವು ಕ್ಷಮಿಸ್ತೇನೆ. ಮತ್ತೆ ಜಗಾಯ್ ಮದಾಯ್ ಇಮಿಡಿಯೇಟ್ ಕಾಲಿಗೆ ಅಡ್ಡ ಬೀಳ್ತಾರೆ. ಚೈತನ್ಯ ಮಹಾಪ್ರಭುಗೆ ಅಡ್ಡ ಬಿದ್ದು ಅವ್ರು ಹೇಳ್ತಾರೆ ಆಯ್ತು. ಮತ್ತೆ ಅವ್ರು ಎಂತ ಮಾಡ್ತಾರೆ, ಅಂತ ಜಗಾಯ್ ಮದಾಯ್, ಈಗ ಕೂಡ ಜಗಾಯ್ ಮದಾಯ್ ಘಾಟ್ ಉಂಟು ಅಲ್ಲಿ ಮಾಯಪುರಲ್ಲಿ, ಅವರು ಅಲ್ಲಿ ಯಾರೆಲ್ಲ ಭಕ್ತರು ಬರ್ತಾರೆ, ಅದು ಗಂಗೆ ಹತ್ತಿರ, ಗಂಗಾ ತೀರದಲ್ಲಿ, ಅಲ್ಲಿ ಅವರು ಆ ಜಾಗವನ್ನು ಕ್ಲೀನ್ ಮಾಡ್ತಾ ಇದ್ರು, ಆ ಘಾಟ್ ಪಕ್ಕದಲ್ಲಿ. ಮತ್ತೆ ಯಾರೆಲ್ಲ ಬರ್ತಾರೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಭಕ್ತರು, ಅವರಿಗೆ ಅಡ್ಡ ಬೀಳ್ತಾ ಇದ್ರು. ಈ ರೀತಿ ನೋಡಿ, ಎಂತ ಆ ದುಷ್ಟರಾಗಿದ್ರು ಕೂಡ ಅವರು ಮತ್ತೆ ಅವ್ರು ಮತ್ತೆ ಭಕ್ತರ ಆದ್ರು ಅಂತ ಇಲ್ಲಿ
ತಿಳಿಸ್ತಾ ಇದೆ. ಹಾಗಾಗಿ ಅವ ಇಂದಿನ ಎಂಥದೇ ಕಾರ್ಯ ಇರಲಿ, ಆ ಭಕ್ತಿ ಸೇವೆ ಬಂದ ಮೇಲೆ ಅವನನ್ನು ಸಾಧು ಅಂತ ನಾವು ಭಾವಿಸ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಚ್ವ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ. ನೋಡಿ ಅಂತ ಆ ಕೆಟ್ಟ ಹಿಂದೆ ಅವ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಎಂಥದೋ ಬೇಡದ್ ಮಾಡಿರ್ಬೋದು, ಆದ್ರೆ ಬಂದ ಮೇಲೆ ಅವನು ಸಾಧು ಅಂತ ಭಾವಿಸಬೇಕಂತೆ. ಮತ್ತೆಂತಾಗ್ತದೆ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ. ಕೃಷ್ಣ ಪ್ರಜ್ಞೆ ಮಾಡ್ತಾ 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 ಅವ ಧರ್ಮಾತ್ಮನಾಗ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನೋಡಿ, ಎಲ್ಲ ಲೋಕದ ಈ ಪ್ರತಿ ಇಡೀ ವಿಶ್ವಕ್ಕೆ ಅವರಿಗೆ ಶಾಂತಿ ಬೇಕು, ಆದ್ರೆ ಶಾಂತಿ ಸಿಗುವುದು ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ, ನಮೇ ಭಕ್ತ ಪ್ರಣಶ್ಯತಿ. ಇದನ್ನು ಧೈರ್ಯವಾಗಿ ಘೋಷಿಸುವಂತ ಅರ್ಜುನನಿಗೆ ಕೃಷ್ಣ ಹೇಳ್ತಿದ್ದಾನೆ, ನನ್ನ ಭಕ್ತ ಯಾವತ್ತೂ ನಾಶವಾಗುವುದಿಲ್ಲ. ಇಲ್ಲಿ ನೋಡಿ, ಇದು ಪ್ರಹ್ಲಾದ್ ಮಹಾರಾಜ್ ಮತ್ತೆ ಇದು ನರಸಿಂಹದೇವರು. ನರಸಿಂಹದೇವರು ಎಂತಾಗ್ತದೆ, ಆ ಹಿರಣ್ಯಕಶಿಪನ್ನು ಕೊಂದ ಮೇಲೆ ಪೂರ್ತಿ ಆ ಒಂದು ಸಿಟ್ಟಲ್ಲಿ ಇರ್ತಾರೆ, ಉಗ್ರ ರೂಪದಲ್ಲಿ ಇರ್ತಾರೆ, ಆ ಗರ್ಜನೆಯಲ್ಲಿ ಇರ್ತಾರೆ, ಈ ರೀತಿ ಗರ್ಜನೆಯಲ್ಲಿ ಇರ್ತಾರೆ. ಮತ್ತೆಂತಾಗ್ತದೆ, ಎಲ್ಲ ದೇವತೆಗಳು ಇರ್ತಾರೆ, ಎಲ್ಲ ದೇವತೆಗಳು ಸುತ್ತ ಇರ್ತಾರೆ. ಆದ್ರೆ ಯಾರಿಗೂ ಕೂಡ ಅಲ್ಲಿ ಅವರ ಹತ್ರ ಹೋಗ್ಲಿಕ್ಕೆ ಧೈರ್ಯವಿಲ್ಲ, ಯಾರಿಗೂ ಧೈರ್ಯವಿಲ್ಲ. ಇಮಿಡಿಯೇಟ್ ಮತ್ತೆ ಎಂತ ಮಾಡ್ತಾರೆ, ಎಲ್ಲ ದೇವತೆಗಳು ಪ್ರಹ್ಲಾದ ನೀನು ಹೋಗ ಅಂತ ಹೇಳ್ತಾರೆ. ನೋಡಿ, 5 ವರ್ಷದ ಬಾಲಕ ಪ್ರಹ್ಲಾದ, ಅವನಿಗೆ ಅಭಯಂ ಅಂದ್ರೆ ಸಾವಿನ ಭಯವಿಲ್ಲ. ನೋಡಿ, ಇದು ಬರ್ಬೇಕು ನಮ್ಗೆ. ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆದಾಗ ಹಾಗೆ ನಮ್ಗೆ ಅಭಯಂ ಆಗ್ತದೆ. ಪ್ರಹ್ಲಾದ್ ಮಹಾರಾಜ್ ಹೋಗ್ತಾರೆ, ಪ್ರಹ್ಲಾದನ ಹೋದ ಕೂಡಲೇ ನರಸಿಂಹದೇವರು ಎಂತ ಮಾಡ್ತಾರೆ, ಆ ರಕ್ತದ ಕೈಯಿಂದ ಪ್ರಹ್ಲಾದನಿಗೆ ಆಶೀರ್ವಾದ ನೀಡ್ತಾರೆ. ಇಲ್ಲಿ ನಮ್ಮ ಪ್ರಭುಪಾದ ಹೇಳ್ತಾರೆ, ಈ ಪ್ರಹ್ಲಾದನಿಗೆ ಆಶೀರ್ವಾದ ಸಿಕ್ಕಿದೆ, ಅದೇ ರೀತಿ ನಿಮ್ಗೆ ಕೂಡ ಆಶೀರ್ವಾದ ಸಿಗ್ತದೆ. ಆದ್ರೆ ನೀವು ಇದಕ್ಕೆ ಪ್ರಯತ್ನ ಮಾಡಬೇಕು. ದೇವರು ಪಾರ್ಶಾಲಿಟಿ ಮಾಡುವುದಿಲ್ಲ, ಎಲ್ಲರಿಗೂ ಆ ಆಶೀರ್ವಾದ ಕೊಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ. ಆದ್ರೆ ನಾವು ಮುಂದೆ ಹೋಗುವುದಿಲ್ಲ, ಇದು ನಮ್ಮ ಕಂಡೀಷನ್. ಮತ್ತೆ ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ, ಪ್ರಹ್ಲಾದ ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯ, ಇವತ್ತಿನಿಂದ ನಾನು ನಿನ್ನ ಆಸ್ತಿ, ನಿನಗೆ ಯಾರಿಗೆ ಬೇಕಾದ್ರೂ ನನ್ನನ್ನು ನೀನು ಮಾರಬಹುದು, ಸೇಲ್ ಮಾಡಬಹುದು. ಹಾಗಾಗಿ ನಿನಗೆ ಏನು ಬೇಕು ಕೇಳು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನರಸಿಂಹ, ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ, ವ್ಯಾಪಾರ ಮಾಡುವುದಲ್ಲ. ಈ ಕಲಿಯುಗದಲ್ಲಿ ಎಂತಾಗಿದ್ದಾರೆ, ಕಲಿಯುಗದಲ್ಲಿ ಎಲ್ಲ ಜನರು ದೇವರ ಹತ್ರ ಹೋಗಿ, ದೇವತೆಗಳ ಹತ್ರ ಹೋಗಿ ಬೇಡುದು, ಅದು ಕೊಡು, ಇದು ಕೊಡು, ಇದು ಕೊಡು, ಇದು ಕಾಂಟ್ರಾಕ್ಟ್, ಇದು ಬಿಸ್ನೆಸ್. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾನು ನಿನ್ನ ಹತ್ರ ವ್ಯಾಪಾರ ಮಾಡುವುದಲ್ಲ, ಬಿಸ್ನೆಸ್ ಮಾಡುವುದಲ್ಲ. ನಾನು ಫಸ್ಟಿಗೆ ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ನೀನು ಈ ರೀತಿ ನನ್ನ ಹತ್ರ ಕೇಳಿದರೆ ನಾನು ಮತ್ತೆ ಅಸುರನಾಗ್ತೇನೆ. ಹಾಗಾಗಿ ಇದನ್ನು ನೀನು ಕೇಳಬೇಡ. ನರಸಿಂಹದೇವರು ಆದ್ರೂ ಕೂಡ ಬಿಡುವುದಿಲ್ಲ. ನರಸಿಂಹದೇವರು ಹೇಳ್ತಾರೆ ಇಲ್ಲ. ಮತ್ತೆ ಅವರಿಗೆ ತುಂಬಾ ಖುಷಿ ಆಗ್ತದೆ ಈ ಪ್ರಹ್ಲಾದನ ಮಾತಿನಿಂದ. ಅವರಿಗೆ ತುಂಬಾ ಖುಷಿಯಾಗಿ ಹೇಳ್ತಾರೆ, ಪ್ರಹ್ಲಾದ ನೀನು ಕೇಳಲೇಬೇಕು. ಪ್ರಹ್ಲಾದ, ನನಗೆ ಬಹಳ ಖುಷಿ ಆಗಿದೆ ನಿನ್ನ ಮೇಲೆ. ಈಗ ನೀನು ಈಗ ಈ ರೀತಿ ಹೇಳಿದಿ, ಇದರ ನಂತರ ನನಗೆ ತುಂಬಾ ಖುಷಿ ಆಗಿದೆ, ಹಾಗಾಗಿ ನೀನು ಕೇಳಲೇಬೇಕು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾನು ಎಲ್ಲಿಯಾದರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ರಕ್ಷಿಸು, ನನ್ನ ತಂದೆಯನ್ನು ಕ್ಷಮಿಸು. ಅದಕ್ಕೆ ಪ್ರಹ್ಲಾದ್ ಮಹಾರಾಜಿಗೆ ತುಂಬಾ ಖುಷಿ ಆಗ್ತದೆ, ನರಸಿಂಹದೇವರಿಗೆ ತುಂಬಾ ಖುಷಿ ಆಗ್ತಾರೆ. ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯ, ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ನಾನು ಕ್ಷಮಿಸಿದೆ. ಹಾಗಾಗಿ ನಮ್ಮ ತಂದೆ ತಾಯಿಗೆ ಕೊಡುವಂತ ದೊಡ್ಡ ಗಿಫ್ಟ್ ಎಂತಂದ್ರೆ ನಾವು ಭಕ್ತರಾಗಬೇಕು. ಭಕ್ತರಾದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದಿಲ್ಲ. ನೋಡಿ, ಖಾಲಿ ಅವನ ಒಂದು ತಂದೆ ಅಲ್ಲ, ಅವನ 21 ತಂದೆ 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 ಈ ರೀತಿ 21 ಜನರೇಷನ್ ನರಸಿಂಹ ಅವರನ್ನು ಕ್ಷಮಿಸಿದ. ಹಾಗೆ ಆಚಾರ್ಯ ಹೇಳ್ತಾರೆ,
ನಾವು ತಂದೆ ತಾಯಿಗೆ ಕೊಡುವಂತ ಗ್ರೇಟೆಸ್ಟ್ ಗಿಫ್ಟ್ ಅಂತಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ತೊಡಗುವುದು. ಹಾಗಾಗಿ ಇದನ್ನು ಇಲ್ಲಿ ವಿವರಿಸಿದ್ದಾರೆ. ಮಾಮಿ ಪಾರ್ಥಾವಯ ಪಾಶ್ರಿತ್ಯ ಯೇ ಅಪಿ ಸೂರ್ಯ ಪಾಪಯೋನಯ ಶ್ರಿಯ ವೈಶ್ಯಸ್ತಥಾ ಶೂದ್ರ ತೇ ಅಪಿ ಯಾಂತಿ ಪರಮಂ ಗತಿಂ. ಪಾರ್ಥ, ನನ್ನಲ್ಲಿ ಆಶೆ ಪಡೆಯುವವರು ಕೀಳು ಜನ್ಮದವರಾದರು, ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಎಂತಂದ್ರೆ ಈಗ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಜನ್ಮದಿಂದ ಅಲ್ಲ, ಇದು ಸಂಸ್ಕಾರದಿಂದ. ಹಾಗಾಗಿ ಇಲ್ಲಿ ಎಂತ ಹೇಳುದಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಆ ಕೀಳು ಜನ್ಮದವರು, ಸ್ತ್ರೀಯರು, ವೈಶ್ಯರು, ಶೂದ್ರರು ಇದು ಯಾವುದಿಲ್ಲ. ಕೃಷ್ಣ ಪ್ರಜ್ಞೆ ಎಲ್ಲರಿಗೂ. ಹೇಗೆ ಅಂದ್ರೆ ನೋಡಿ, ಈ ಕೀಳು ಜನ್ಮದವರು, ಸ್ತ್ರೀಯರು, ವೈಶ್ಯರು, ಶೂದ್ರರು ಇದೆಲ್ಲ ನಮ್ಮ ದೇಹದ ಭಾವನೆ. ಆದ್ರೆ ಕೃಷ್ಣ ಪ್ರಜ್ಞೆಯು ನಮ್ಮ ಆತ್ಮದ ನೆಲೆಗೆ ಕೊಂಡೋಗ್ತದೆ. ಆತ್ಮ ನೆಲೆಗೆ ಹೋದ ಮೇಲೆ ನಾನು ಭಾರತೀಯ, ನಾನು ಅಮೇರಿಕನ್, ನಾನು ಸ್ತ್ರೀ, ನಾನು ಪುರುಷ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ ಇದು ಯಾವುದು ಬರುವುದಿಲ್ಲ. ಆತ್ಮಕ್ಕೆ ಎಲ್ಲವೂ ಒಂದೇ. ನಾವೆಲ್ಲರೂ ವಸುದೇವ ಕುಟುಂಬಕಂ, ಆ ಕೃಷ್ಣನ ಕುಟುಂಬಕ್ಕೆ ಸೇರಿದವರು. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದು ಯಾರಿಲ್ಲ, ಎಲ್ಲರಿಗೂ ಆ ಪರಮಗತಿ ಸಿಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಹೇಳ್ತಿದ್ದಾನೆ, ಇದನ್ನು ನಾವು ಅವನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವ ಯುಕ್ತವ್ಯಂ ಆತ್ಮನಾ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನಗೆ ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವೆ. ಕೃಷ್ಣ ಹೇಳುವುದು ನಾಲ್ಕೇ ವಿಷಯ. ಮನ್ಮನ, ನನ್ನನ್ನು ಚಿಂತಿಸು, ಮದ್ಭಕ್ತ, ನನ್ನ ಭಕ್ತನಾಗು, ಮಧ್ಯಾಜಿ, ನನಗೆ ಪೂಜೆ ಮಾಡು, ಮಾಂ ನಮಸ್ಕಾರ, ನನಗೆ ನಮಸ್ಕಾರ ಮಾಡು. ಈ ನಾಲ್ಕನ್ನು ಮಾಡಿದ್ರೆ ನಾವು ಕೃಷ್ಣ ಲೋಕಕ್ಕೆ ಹೋಗ್ತೇವೆ, ಇದರಲ್ಲಿ ಡೌಟ್ ಇಲ್ಲ. ಎಸ್, ಅಧ್ಯಾಯದ ಸಾರಾಂಶ: ಭಗವತ್ ಐಶ್ವರ್ಯಾನ ರಾಜವಿದ್ಯೆ ರಾಜಗುಹ್ಯಂ, ಕೃಷ್ಣ ಸಮೀಪಿಸುವ ಮಾರ್ಗಗಳು, ಸತತಂ ಕೀರ್ತಯಂತೋ ಮಾಂ, ವಿಶೇಷ ಭಕ್ತಿ ಮಾಧುರ್ಯ, ಮನ್ಮನಾಭಾವ ಮದ್ಭಕ್ತ. ಎಸ್, ಯಾರ್ದಾದ ಪ್ರಶ್ನೆ ಇದರಲ್ಲಿ ಕೇಳ್ಬೋದು. ಎಸ್, ಲಕ್ಷ್ಮೀ ದೀಪ ಅವರೇ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ. ಇದು ಯೋಗಮಾಯ ಮತ್ತು ಮಹಾಮಾಯ ಅಂತ ಹೇಳಿದ್ರೆ, ಯೋಗಮಾಯ ಅಂತಂದ್ರೆ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇರ್ತೀವಿ, ಮತ್ತೆ ಅದು ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ ಅಂತ ಹೇಳುತ್ತೆ. ಮಹಾಮಾಯ ಅಂತಂದ್ರೆ, ಮಹಾಮಾಯ ಅಂದ್ರೆ ದೇವಿ ಶಕ್ತಿ. ಈ ಭೌತಿಕ ಲೋಕದಲ್ಲಿ ಆ ದೇವಿ ಶಕ್ತಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೇಗೆ ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ರಭುಜಿ? ವಿವರಿಸಿದ ದೇವಿಯ ಶಕ್ತಿ ಈ ಭೌತಿಕ ಲೋಕಕ್ಕೆ ದೇವಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ದೇವಿ ಅಂದ್ರೆ ಗೊತ್ತಿಲ್ಲ ನಿಮಗೆ? ದೇವಿ, ಗೊತ್ತು. ದೇವಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ದೇವಿ ಎಂತ ಮಾಡುದು ಅಂದ್ರೆ, ನಮ್ಮನ್ನು ಈ ಎಂತ ಹೇಳುದು, ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರು ಗುಣಗಳನ್ನು ನಾವು ಆಟವಾಡಿಸ್ತಾ ಇದೆ. ಅದಂದ್ರೆ ಆ ದೇವಿ ಶಕ್ತಿ ನಮ್ಮನ್ನು ಆಚೆ ಮಾಡ್ತಾ ಉಂಟು. ನಮ್ಮನ್ನು ಯಾವಾಗ ನಾವು ಕೃಷ್ಣನಲ್ಲಿಗೆ ಹೋಗ್ತೇವೆ ಆಗ ದೇವಿ ಶಕ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೇವಿ ಕೂಡ ಆ ಕೃಷ್ಣನ ಆಜ್ಞೆಯಲ್ಲಿ ಕೆಲಸ ಮಾಡುದು. ಹಾಗಾಗಿ ಶುದ್ಧ ಭಕ್ತರು ಆ ಯೋಗಮಾಯ ಶಕ್ತಿಯಲ್ಲಿ ಇರ್ತಾರೆ, ಆದ್ರೆ ನಾವೆಲ್ಲ ಆ ಮಹಾಮಾಯ ಶಕ್ತಿಯಲ್ಲಿ ಇರ್ತೇವೆ. ಸರಿ ಪ್ರಭುಜಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಉರ್ಮಿಳಾ ಮಾತಾಜಿ, ಎಸ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಅದು 4ನೇ ಶ್ಲೋಕದಲ್ಲೂ ಎಲ್ರಲ್ಲೂ ಇದೀನಿ ಆದ್ರೆ ಯಾರಿಗೂ ಇಲ್ಲ ಅಂತ ಈ ತರ ಬಂತಲ್ಲ, ಅದು ಅರ್ಥ ಆಗ್ಲಿಲ್ಲ ನನ್ಗೆ. ನೋಡಿ, ಅದೇಗಂದ್ರೆ ಅದಕ್ಕೆ ಹೇಳುದು ಅಚಿಂತ್ಯ ಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಅದಕ್ಕೆ ಎಂತ ಅಂದ್ರೆ ಇನ್ಕನ್ಸೀವಬಲ್ ಅಂದ್ರೆ ನಮ್ಮ ಈ ಎಂತ ಹೇಳುದು, ಈ ಕಣ್ಣಿನಲ್ಲಿ ನಮ್ಗೆ ಇದನ್ನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಮ್ಮ ಈ ಬುದ್ಧಿಯಿಂದ ಇದು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಕೃಷ್ಣ ನಮ್ಗೆ ವಿಶೇಷ ಅನುಕಂಪ ಕೊಟ್ರೆ ಮಾತ್ರ ಅದು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಹೇಗಂದ್ರೆ ನೋಡಿ, ಈಗ ನಿಮಗೆ ಇಲ್ಲಿಂದ ನಾನು ನಿಮ್ಗೆ ತಿಳಿಸ್ತೇನೆ, ಈ ಶ್ಲೋಕದಿಂದ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ತೇನೆ. ನೋಡಿ, ಇಲ್ಲಿ ಈ ಶ್ಲೋಕದಲ್ಲಿ ಪ್ರಹ್ಲಾದ್ ಮಹಾರಾಜ್ ನರಸಿಂಹ ಹಿರಣ್ಯಕಶಿಪು ಹೇಳ್ತಾನೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ,
ಎಸ್ ಇದ್ದಾನೆ. ಮತ್ತೆ ಆ ಹಿರಣ್ಯಕಶಿಪು ಕಂಬವನ್ನು ಹೊಡಿತಾನೆ. ಕಂಬವನ್ನು ಹೊಡೆದ ಕೂಡಲೇ ನರಸಿಂಹ ಬರ್ತಾನೆ. ಅದು ನಾವು ಕೂಡ ಹೇಳ್ಬೋದು. ಈಗ ನಾವು ಹೇಳಿದ್ರೆ ನರಸಿಂಹ ಬರ್ತಾನ, ಕಂಬದಲ್ಲಿ ಇದ್ದಾನ ಅಂತ ಹೇಳಿದ್ರೆ? ಮಾತಾಜಿ ನಿಮ್ಮದು ಪ್ರಶ್ನೆ. ಇಲ್ಲ ಇಲ್ಲ. ಹಾ, ಅದಕ್ಕೆ ಹೇಳುದು ಅದು ಇನ್ಕನ್ಸೀವಬಲ್. ಶುದ್ಧ ಭಕ್ತರಿಗೆ ಅಂದ್ರೆ ಈಗ ಹೇಗಂದ್ರೆ ಕನಕದಾಸರು ಇಲ್ಲಿ ಹೋಗಿದ್ರು, ಎಲ್ಲಿ ಶ್ರೀರಂಗಂಗೆ. ಶ್ರೀರಂಗಂನಿಗೆ ಗೊತ್ತುಂಟಲ್ಲ, ತಿರುಚಿನಪಳ್ಳಿಯಲ್ಲಿ ಶ್ರೀರಂಗಂ ಅಂತ ದೇವಸ್ಥಾನ ಉಂಟು, ದೊಡ್ಡ ದೇವಸ್ಥಾನ. ಹೌದು. ಹಾ, ಅವರು ಹೋಗಿ ಅಲ್ಲಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ ಅದನ್ನು ಹೇಳಿದ್ರು ಅವರು. ಅಂದ್ರೆ ಅವರಿಗೆ ಆ ವೈಕುಂಠ ಕಂಡಿತು. ಅಂದ್ರೆ ವಜ್ರ ವೈಡೂರ್ಯದ ಇದನ್ನು, ಅಂದ್ರೆ ಆ ಕಂಬಗಳೆಲ್ಲ ಆಕ್ಚುಲಿ ಕಲ್ಲಿದು, ಆದ್ರೆ ಅವರಿಗೆ ವಜ್ರ ವೈಡೂರ್ಯವಾಗಿ ಕಂಡಿತು. ನಾವು ಕೂಡ ನೋಡ್ತೇವೆ, ನಮ್ಗೆ ಅದು ಕಲ್ಲಿನಾಗಿ ಕಾಣ್ತದೆ. ಗೊತ್ತಾಯ್ತಾ? ನಾವು ನೋಡೋದಕ್ಕೆ ಶುದ್ಧ ಭಕ್ತರು ನೋಡೋದಕ್ಕೆ ವ್ಯತ್ಯಾಸ ಉಂಟು. ಅದಕ್ಕೆ ಹೇಳೋದು ಅಚಿಂತ್ಯ ಭೇದ ಭೇದ ತತ್ವ. ಕೃಷ್ಣ ಅಲ್ಲಿ ಇದ್ದಾನೆ, ಆದ್ರೆ ನಮ್ಗೆ ಈಗ ಕಾಣೋದಿಲ್ಲ. ಈಗ ಹೇಗಂದ್ರೆ ನೋಡಿ, ನಮ್ಮ ಆಚಾರ್ಯ ಹೇಳ್ತಾರೆ, ಎಲ್ಲಿ ಎಲ್ಲಿ ಕೀರ್ತನೆ ಆಗ್ತದೆ ಅಲ್ಲಿ ನಾರದ ಮುನಿ ಬರ್ತಾರಂತೆ, ಆದ್ರೆ ನಮ್ಗೆ ಕಾಣೋದಿಲ್ಲ. ಮತ್ತೆ ನಾವು ಪೂಜೆ ಮಾಡುವಾಗ ನೋಡಿ, ನಮ್ಮ ಇಸ್ಕಾನಲ್ಲಿ ನಾವು ಪೂಜೆ ಮಾಡುವಾಗ ಫಸ್ಟಿಗೆ ಶಂಖ ಓದ್ತೇವೆ, ಮತ್ತೆ ಲಾಸ್ಟ್ಗೆ ಪೂಜೆ ಆದ್ಮೇಲೆ ಶಂಖ ಓದ್ತೇವೆ. ಪೂಜೆಯ ಸ್ಟಾರ್ಟ್ ಆಗೋ ಶಂಖ ಓದುದು ಅಂದ್ರೆ ಎಲ್ಲ ದೇವತೆಗಳು ಬರ್ತಾರಂತೆ ಅಲ್ಲಿಗೆ ಪೂಜೆಗೆ. ಕೃಷ್ಣನ ಪೂಜೆ ಆಗುವಾಗ ಎಲ್ಲ ದೇವತೆಗಳು ಬರ್ತಾರೆ, ಮತ್ತೆ ಪೂಜೆ ಮುಗಿದ ಕೂಡಲೇ ಎಲ್ಲರೂ ಹೋಗ್ತಾರೆ. ಆದ್ರೆ ನಮ್ಗೆ ಕಾಣ್ತದೆ ಅದು? ನಮ್ಗೆ ಕಾಣುವುದಿಲ್ಲ. ಯಾಕಂದ್ರೆ ನಾವೀಗ ಭೌತಿಕ ಇದರಲ್ಲಿ ಇದ್ದೇವೆ, ಇಂದ್ರಿಯ ಸುಖದಲ್ಲಿ ಇದ್ದೇವೆ. ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ, ಶುದ್ಧ ಭಕ್ತಿಯಲ್ಲಿ ಆಗ್ತೇವೆ, ಶುದ್ಧ ಭಕ್ತರಾಗ್ತೇವೆ, ಆಗ ನಮ್ಗೆ ಇದೆಲ್ಲ ಕಾಣ್ತದೆ. ತಿಳಿದ ಮಾತಾಜಿ? ಅರ್ಥ ಆಯ್ತು. ಅರ್ಥ ಆಯ್ತಲ್ಲ? ಓಕೆ. ಅಂದ್ರೆ ನಾನು ಶುದ್ಧ ಭಕ್ತ ಇದ್ರೆ ಅಷ್ಟೇ ನಮ್ಗೆ ಗೋಚರ ಆಗೋದು. ಎಲ್ಲದು ನಮ್ಗೆ ಎಲ್ಲವೂ ತಿಳಿಯುವುದಿಲ್ಲ ಇದು. ಸರಿ, ಎಸ್. ಧನ್ಯವಾದ ಪ್ರಭುಜಿ. ಧನ್ಯವಾದ. ಎಸ್, ಅಭಿನವ್ ಅರ್ನವ್. ಹರೇ ಕೃಷ್ಣ ಗುರುಜಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಉಂಟು. ಶ್ಲೋಕ ಕಲ್ತಿದ್ದೀನಿ ಗುರುಜಿ. ಯಾವ ಶ್ಲೋಕ? 7ನೇ ಅಧ್ಯಾಯದ 3ನೇ ಶ್ಲೋಕ ಮತ್ತೆ 7ನೇ ಅಧ್ಯಾಯದ 4ನೇ ಶ್ಲೋಕ ಗುರುಜಿ. ಹೇಳು. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತೆ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಇನ್ನೊಂದು ಶ್ಲೋಕ. ಭೂಮಿರಪೋ ನಲವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿ ಅಷ್ಟಡ. ಭಿನ್ನ ಪ್ರಕೃತಿ ಅಷ್ಟಡ. ಭಿನ್ನ ಪ್ರಕೃತಿ ಅಷ್ಟಡ. ಎಸ್. ಅರ್ನವ್ ಕಲಿಯಲಿಲ್ವಾ? ಕಲ್ತಿದ್ದೀನಿ ಗುರುಜಿ. ಯಾವ ಶ್ಲೋಕ ಕಲ್ತಿದ್ದಿ? 7ನೇ ಅಧ್ಯಾಯ 1ನೇ ಶ್ಲೋಕ. ಹೇಳು. ಶ್ರೀ ಭಗವಾನ್ ವಾಚ ಮಯ್ಯಾಸಕ್ತ ಮನಃ ಪಾರ್ಥಂ ಯೋಗಂ ಯುಂಜಂ ಮದಾಶಯ ಅತಂ ಶಯಂ ಸಮಗ್ರಂ ಮಾಮೇತ ಜ್ಞಾನಶಿಷ್ಠಿತ ಶೃಣು. ಎಸ್, ವೆರಿ ಗುಡ್, ವೆರಿ ಗುಡ್. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ.